The troop from St. Sebastian English Medium School, Permanur, comes onto the stage to welcome us with their dance. Let's sit back and enjoy their performance. ಸಂತ ಸಬಾಸ್ಟಿನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು ಈ ಶಾಲೆಯ ಮಕ್ಕಳು ನಮ್ಮ ಮುಂದಿದ್ದಾರೆ. ಈಗ ಅವರು ನಮಗೆ ನಮ್ಮ ಮುಂದೆ ಸ್ವಾಗತ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ.
Thank you, children of Permanur School. That was indeed a very warm and hearty welcome. Thank you so much. ಪೆರ್ಮನೂರು ಶಾಲೆಯ ಮಕ್ಕಳಿಗೆ ತುಂಬ ಧನ್ಯವಾದಗಳು. ಈ ಮಂಗಳೂರಿನ ಸಮಸ್ತ ಕ್ರೈಸ್ತ ಭಕ್ತಾದಿಗಳು ಸೇರಿಕೊಂಡು, ಇಲ್ಲದಿದ್ದರೆ ಅವರ ಪ್ರತಿನಿಧಿಗಳು ಸೇರಿಕೊಂಡು ಈ ಒಂದು ಕ್ರಿಸ್ಮಸ್ ಆಚರಣೆಯನ್ನು ನಡೆಸುತ್ತಿರುವುದು ನಿಜವಾಗಿ ಶ್ಲಾಘನೀಯವಾದ ವಿಚಾರ, ಬಹಳ ಸಂತೋಷವಾದ ವಿಚಾರ. ಪ್ರಥಮವಾಗಿ ತಮಗೆಲ್ಲ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಪ್ರೀತಿಪೂರ್ವಕವಾಗಿ ನಾನು ಕೋರ್ತಾ ಇದ್ದೇನೆ. ಪ್ರಭು ಕ್ರಿಸ್ತರು ತಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನಾನು ವಿನಯದಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಿಯರೇ, ಈ ಒಂದು ಸೌಹಾರ್ದ ಕ್ರಿಸ್ಮಸ್ ಊಟ ಏರ್ಪಡಬೇಕಿದ್ರೆ ಇದರ ಹಿಂದೆ ಬಹಳಷ್ಟು ದುಡಿದಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಅವರ ಯಾರ ಹೆಸರು ಸಹ ನಾನು ಹೇಳ ಬಯಸುವುದಿಲ್ಲ, ತುಂಬ ಜನ ಇದ್ದಾರೆ. ಅವರೆಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ನಿಮ್ಮ ಸೇವೆ ನಿಜವಾಗಿ ಮಹತ್ವವಾದದ್ದು. ನಮ್ಮ ಕ್ರೈಸ್ತ ಧರ್ಮಕ್ಕೆ ಸೇರಿದ ಎಲ್ಲ ಪಂಗಡವರನ್ನು ಒಟ್ಟುಗೂಡಿಸಲಿಕ್ಕೆ ಇದು ಪೂರಕವಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆತ್ಮೀಯರೇ, ಪ್ರಭು ಯೇಸು ಕ್ರಿಸ್ತರ ಜನನ ಅನೇಕ ತಲೆಮಾರುಗಳಿಂದ, ಶತಮಾನಗಳಿಂದ ಮಾನವ ನಿರೀಕ್ಷಿಸಿದ. ಅದೆಷ್ಟೋ ಜನರು ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಉಪವಾಸ, ವ್ರತ ಇತ್ಯಾದಿ ಮಾಡಿದರ ಫಲವಾಗಿ ದೇವರ ಆ ವಾಗ್ದಾನ ನೆರವೇರಿತು ಬೆತ್ಲೆಹೇಮಿನಲ್ಲಿ. ಆದ್ದರಿಂದ ಮಾನವನಿಗೆ ರಕ್ಷಣೆಯನ್ನು ಕೊಡಲಿಕ್ಕಾಗಿ ಬಂದ ದೇವರ ಪುತ್ರರಾದ ಯೇಸು ಕ್ರಿಸ್ತರು ಅವರು ಹೀಗೆ ಸುಮ್ಮನೆ ಬರಲಿಲ್ಲ. ಅವರು ಬರುವುದಕ್ಕೆ ಹಿನ್ನೆಲೆಯಾಗಿ ಅನೇಕ ಘಟನೆಗಳು ನಡೆದಿವೆ. ಮಾನವ ರಕ್ಷಣಾ ಚರಿತ್ರೆಯನ್ನು ಪರಿಶೀಲಿಸಿ ನೋಡುವಾಗ ನಾವು ಓದುತ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು, ರಾಜರುಗಳು, ಅನೇಕ ಮುತ್ಸುದ್ದಿಗಳು ಯೇಸು ಸ್ವಾಮಿಯವರ ಜನನದ ಕುರಿತು ಪ್ರವಚನವನ್ನು ನೀಡಿದ್ದಾರೆ. ಮೋಸಸನೊಡನೆ ದೇವರು ಹೇಳಿದರು, ನಿನ್ನಂತೆ ಒಬ್ಬ ನಂಬಿಕಸ್ಥನಾದ ಪ್ರವಾದಿಯನ್ನು ನಿಮ್ಮಿಂದಲೇ ನಾನು ಆರಿಸಿಕೊಡ್ತೇನೆ. ಆ ನಿಜವಾಗಿ ಪ್ರವಚನವನ್ನು ನಾನು ಏನು ಹೇಳ್ತೇನೋ ಅದನ್ನು ಹೇಳ್ತೇನೆ ಅಂತ ಅವರು ಹೇಳಿದರು. ಯಾಜಕ ಕಾಂಡ ಪುಸ್ತಕ, ಇದು ಬುಕ್ ಆಫ್ ಡ್ಯೂಟ್ರಾನಮಿ 18ನೇ ಅಧ್ಯಾಯದಲ್ಲಿ ಓದುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಸೆಕೇಲನ ಪ್ರವಾದಿ, ಎಸೆಯ ಪ್ರವಾದಿ, ಜೋನಸ್ ಪ್ರವಾದಿ, ಸಕರಿಯ ಪ್ರವಾದಿ ಇವರೆಲ್ಲ ಯೇಸು ಸ್ವಾಮಿಯವರ ಜನನದ ಕುರಿತು ಮುನ್ಸೂಚನೆಯನ್ನು ನೀಡಿದ್ದಾರೆ. ಸಾಮಾನ್ಯವಾಗಿ ನಮ್ಮೆಲ್ಲರ ಜೀವನ ಚರಿತ್ರೆಯನ್ನು ಬರೆಯುವುದುಂಟು. ಚರಿತ್ರೆ ಅನೇಕ ಜನರು ಹುಟ್ಟಿದ್ದಾರೆ, ಮರಣಗೊಂಡಿದ್ದಾರೆ. ಅವರನ್ನೆಲ್ಲ ಜೀವನ ಚರಿತ್ರೆಯನ್ನು ಬರೆಯುವುದು ಅವರ ಜೀವನದ ನಂತರ. ಆದರೆ ವಿಶೇಷ ಏನಂದರೆ ಯೇಸು ಸ್ವಾಮಿಯವರ ಜೀವನ ಚರಿತ್ರೆ ಮಾತ್ರ ಅವರು ಜನಿಸುವುದಕ್ಕೆ ಅನೇಕ ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದೆ. ಯೆಶಾಯ ಪ್ರವಾದಿ ಪುಸ್ತಕ 49, 51, 52 ಅಧ್ಯಾಯಗಳನ್ನು ಓದುವಾಗ ಯೇಸು ಸ್ವಾಮಿಯವರು ನಮ್ಮ ರಕ್ಷಣೆಗಾಗಿ ಮಾಡುವಂಥ ಎಲ್ಲ ವಿಚಾರಗಳನ್ನು ಅನೇಕ ಶತಮಾನಗಳ ಹಿಂದೆ ಬಂದನ್ನು ಓದ್ತಾ ಇದ್ದಾರೆ. ಅಂದರೆ ಯೇಸು ಸ್ವಾಮಿಯವರ ಜನನವನ್ನು ಇಡೀ ಪ್ರಪಂಚವೇ ನಿರೀಕ್ಷಿಸಿತು. ಅದು ಬೈಬಲಲ್ಲಿ ಮಾತ್ರವಲ್ಲ, ಬೈಬಲ್ ಹೊರಗೆ, ಅಂದರೆ ಯಹೂದಿಗಳೆಲ್ಲ ಅವರು ಹೊರಗಿನವರು ಸರ್. ಚರಿತ್ರಕಾರನಾದ ಜೋಸೆಫ್ ಮತ್ತು ಟ್ಯಾಟಿಸ್ ಹೇಳುವಂಥ ವಿಚಾರ ಎಂದರೆ ಪೂರ್ವ ದೇಶದಿಂದ ಒಬ್ಬ ರಕ್ಷಕ ಬರ್ತಾನೆ ಎಂಬ ಒಂದು ನಂಬಿಕೆ ಇಡೀ ಪ್ರಪಂಚದಲ್ಲಿ ಆ ಕಾಲದಲ್ಲಿ ಇರ್ತಿತ್ತು. ಅದೇ ರೀತಿಯಲ್ಲಿ ಚೈನಾದವರು ಹೇಳ್ತಿದ್ರು, ಪಶ್ಚಿಮ ಕಡೆಯಿಂದ ಒಬ್ಬ ರಕ್ಷಕ ಬರ್ತಾನೆ ಎಂದಿದ್ರು. ರೋಮ್ನವರಿಗೆ, ಇಟಲಿಯವರಿಗೆ, ಗ್ರೀಕ್ನವರಿಗೆ ಈ ಬೆತ್ಲೆಹೇಮ್ ಎಂಬುದು ಪೂರ್ವ ಆಗ್ತದೆ. ಆದರೆ ಚೈನಾದವರಿಗೆ ಬೆತ್ಲೆಹೇಮ್ ಎಂಬುದು ಪಶ್ಚಿಮ ಆಗ್ತದೆ. ಹಾಗಿದ್ರೆ ಇಡೀ ಲೋಕವೇ ಯೇಸು ಸ್ವಾಮಿಯವರನ್ನು ಕಾಯ್ತಿದ್ರು. ನಮ್ಮ ದೇಶದಲ್ಲಿ ಹೇಳುವುದಾದರೆ ನಮಗೆಲ್ಲ ಚಿರಪರಿತರವಾದಂಥ ಒಂದು ಗೀತೆ ಇದೆಯಲ್ಲ, ಅಸದೋಮ ಸದ್ಗಮಯ. ದೇವರೇ ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ಸಾಗಿಸಿರಿ, ಮರಣದಿಂದ ಜೀವಕ್ಕೆ ಸಾಗಿಸಿರಿ, ಅಸತ್ಯದಿಂದ ಸತ್ಯಕ್ಕೆ ನಮ್ಮನ್ನು ಸಾಗಿಸಿರಿ ಎಂಬ ಪ್ರಾರ್ಥನೆ ನಮ್ಮ ಋಷಿವರಿಯರು ಹಿಮಾಲಯ ಪರ್ವತಗಳ ಸಾಲುಗಳಲ್ಲಿ ಅವರು ಪ್ರಾರ್ಥಿಸಿದರು. ಈ ಪ್ರಾರ್ಥನೆಗೆ ಉತ್ತರ ಎಂಬಂತೆ
ನಾವು ಯೇಸು ಸ್ವಾಮಿಯವರ ವಚನವನ್ನು ಕೇಳ್ಬೋದು. ಯೇಸು ಸ್ವಾಮಿಗಳು ಹೇಳ್ತಾರೆ, ನಾನೇ ಜೀವ, ನಾನೇ ಸತ್ಯ, ನಾನೇ ಮಾರ್ಗ. ನಿಜವಾಗಿ ಈ ಪ್ರಪಂಚದ ಎಲ್ಲ ಮನುಷ್ಯರ ಆಶೋತ್ತರಗಳಿಗೆ ಉತ್ತರವನ್ನು ಕೊಡುವಂಥದ್ದು ಯೇಸು ಸ್ವಾಮಿಯವರು. ಯಾಕೆಂದರೆ ಅವರು ಯೇಸು ಸ್ವಾಮಿಯವರು ದೇವರ ಪುತ್ರರಾಗಿದ್ದಾರೆ. ಈ ದೇವರ ಪುತ್ರರು ಪ್ರಪಂಚಕ್ಕೆ ಬಂದು ಮಾನವನು ಯಾವ ರೀತಿಯಲ್ಲಿ ಜೀವಿಸಬೇಕು, ಹೇಗೆ ಪ್ರೀತಿಸಬೇಕು, ಯಾವ ರೀತಿಯಲ್ಲಿ ಅವನು ದೇವರ ಮಗನಾಗಿ ಮಗಳಾಗಿ ಬಾಳಬೇಕು ಅನ್ನೋ ಸತ್ಯವನ್ನು ತೋರಿಸಿಕೊಟ್ಟಿದ್ದಾರೆ, ಜೀವನವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ನಮಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಹೊಸ ಬೆಳಕನ್ನು ಅವರು ಹಚ್ಚಿದ್ದಾರೆ. ಯೇಸು ಸ್ವಾಮಿಯವರ ಈ ಜನನ ನಿಜವಾಗಿ ನಮಗೆಲ್ಲ ಹರ್ಷವನ್ನು ಸಂತೋಷವನ್ನು ಕೊಡುವಂಥದ್ದು. ಆದರೆ ಒಂದು ಮಾತನ್ನು ಅಂದುಕೊಳ್ಬೇಕು, ಯೇಸು ಸ್ವಾಮಿಯವರ ಜನದ ವಿಚಾರವಾಗಿ ತಿಳಿದಂಥ ಹೆರೋದನು ಕೋಪಗ್ರಸ್ತನಾದ ಮತ್ತು ಅವನು ತಳಮಳಗೊಂಡ. ಆದ್ದರಿಂದ ಅವನು ಬಹಳಷ್ಟು ಗೊಂದಲಕ್ಕೆ ಒಳಗಾಗಿ 2 ಅಥವಾ ಕೆಳಗಿನ ವಯಸ್ಸಿನ ಎಲ್ಲ ಮಕ್ಕಳನ್ನು ಕೊಂದಾಕಿದ, ಅವನಿಗೆ ಗೊಂದಲಕ್ಕಾಯಿತು. ಆದರೆ ಯೇಸು ಸ್ವಾಮಿಯವರ ಜನನ ಪೂರ್ವಾಧಿಕದಿಂದ ಬಂದಂಥ ಜ್ಞಾನಿಗಳಿಗೆ ಸಂತೋಷವನ್ನು ಕೊಟ್ಟಿದ್ದು, ಬಡ ಶೆಪರ್ಡ್ಸ್ ಕುರುಬರಿಗೆ ಸಂತೋಷವನ್ನು ಕೊಟ್ಟಿತ್ತು, ಸ್ವರ್ಗದ ಲೋಕದಲ್ಲಿರುವ ದೇವದೂತರಿಗೆ ಸಂತೋಷವನ್ನು ಕೊಟ್ಟಿತ್ತು. ಆದರೆ ಹೇರೋನಿಗೆ ಅವನಿಗೆ ದುಃಖವನ್ನು ಕೊಟ್ಟಿದ್ದು, ಗೊಂದಲವನ್ನು ಕೊಟ್ಟಿತ್ತು. ಕಾರಣ ಏನು? ಅವನು ದೇವರ ವಾಕ್ಯವನ್ನು ಸ್ವೀಕರಿಸಲಿಕ್ಕೆ ತಯಾರಿರಲಿಲ್ಲ. ಯೇಸು ಸ್ವಾಮಿಯವರು ಹೇಳ್ತಾರೆ, ಯೋಹಾನನ ಪ್ರವಾದಿಯ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಯಾರು ನನ್ನನ್ನು ಸ್ವೀಕರಿಸುತ್ತಾರೆ, ಯಾರು ನನ್ನ ನಾಮದಲ್ಲಿ ನಂಬಿಕೆ ನೀಡುತ್ತಾರೆ, ಅವರಿಗೆ ದೇವರ ಮಕ್ಕಳಾಗುವಂಥ ಶಕ್ತಿಯನ್ನು ಕೊಡುತ್ತೇನೆ ನಾನು. ನಾವು ಯೇಸು ಸ್ವಾಮಿಯವರ ನಾಮದಲ್ಲಿ ಅವರು ನಂಬಿಕೆ ಇಡಬೇಕು, ಅವರನ್ನು ಸ್ವೀಕರಿಸಬೇಕು, ನಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕು, ನಾವು ದೇವರ ಮಕ್ಕಳಾಗ್ತೇವೆ. ಈ ಕ್ರಿಸ್ಮಸ್ ಆಚರಣೆ ಇವತ್ತು ನಮ್ಮ ಒಟ್ಟುಗೂಡುವಿಕೆ ಎಲ್ಲ ದೇವರ ವಾಕ್ಯವನ್ನು ಅನುಸರಿಸಿ ಯೇಸು ಸ್ವಾಮಿಯವರನ್ನು ಸ್ವೀಕರಿಸುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮಗೆಲ್ಲ ಇನ್ನೊಮ್ಮೆ ಕ್ರಿಸ್ಮಸ್ ಶುಭಾಶಯ ಕೋರುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ.